ಹಾಯ್ ಗೆಳೆಯರೇ, ನಮಸ್ಕಾರ. ನಾನು ಜ್ಯೋತಿ ಎಡಪದವು. ನಾನಿವತ್ತು ಉಡುಪಿ ಜಿಲ್ಲೆಯ ಹಿರಿಯಡ್ಕದ ಮಾನಾಯಿ ಎಂಬ ಜಾಗಕ್ಕೆ ಬಂದಿದ್ದೇನೆ. ಇಲ್ಲಿ ನನ್ನ ಅಜ್ಜಿ ಮನೆ ಇದೆ. ನಾವಿವತ್ತು ಅಜ್ಜಿಯನ್ನು ನೋಡಲಿಕ್ಕೆ ಬಂದಿದ್ದೇವೆ. ಅದರ ಮಧ್ಯದಲ್ಲಿ ನಾನು ಸ್ವಲ್ಪ ಅಧಿಕ ಪ್ರಸಂಗವನ್ನು ಮಾಡಿದ್ದೇನೆ. ಈ ಊರು ಅದೆಷ್ಟು ಚೆನ್ನಾಗಿದೆ ಗೊತ್ತಾ? ನೆಟ್ವರ್ಕ್ ಸಿಗದಿದ್ರೂ ನೆಮ್ಮದಿಯಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ. ಎಲ್ರಿಗೂ ಅಜ್ಜಿ ಮನೆ ಅಂದರೆ ಪಂಚಪ್ರಾಣ. ಅಜ್ಜಿ ಮನೆಯಲ್ಲಿ ಸಿಗುವ ಖುಷಿ, ಸಂತೋಷ, ನೆಮ್ಮದಿ, ಪ್ರೀತಿ, ಸುಂದರವಾದ ನೆನಪುಗಳು ಬೇರೆ ಏನೋ ಕೊಟ್ಟರೂ ಸಿಗೋದಿಲ್ವೇನು. ಅಜ್ಜಿ ಎಂಬ ಜೀವದೊಂದಿಗೆ ಬೆಸೆದ ನನ್ನ ನಂಟು, ನೆನಪುಗಳು ಯಾವತ್ತೂ ಮಾಸಿ ಹೋಗದಂಥ ಅಮೂಲ್ಯವಾದ ಅನುಭವಗಳು. ಅಜ್ಜಿ ಮನೆಯ ಆಕರ್ಷಣೆಯೇ ಹಾಗೆ, ಪದಗಳಿಗೆ ನಿಲುಕದ್ದು. ಆ ಹಿರಿಜೀವಗಳು ತೋರಿಸುವ ಪ್ರೀತಿ, ಕಾಳಜಿ, ಮುದ್ದು ಅದೆಷ್ಟು ಹಿತವಾಗಿತ್ತು. ಮೊಮ್ಮಕ್ಕಳು ಬರ್ತಾರಂತ ಆ ಜೀವಗಳಿಗೆ ಸಂಭ್ರಮ. ಬಗೆ ಬಗೆಯ ಕರಿದ ತಿಂಡಿಗಳು ರೆಡಿಯಾಗಿ ಡಬ್ಬದೊಳಗಿರ್ತಿತ್ತು. ನಾವು ಅಷ್ಟೇ, ರಜೆಯಲ್ಲಿ ಮನೆಯೊಳಗಂತೂ ಇರ್ತಾನೆ ಇರಲಿಲ್ಲ. ಹರಿಯುವ ತೊರೆ, ಕೆರೆ, ಗದ್ದೆ ಬದಿ, ಗುಡ್ಡೆ, ಕಾಡು ಹೀಗೆ ಬಿಸಿಲೆನ್ನದೇ ಓಡಾಡ್ತಿದ್ವಿ. ಈ ಸಮಯದಲ್ಲಿ ನನಗೆ ಸಾಥ್ ಕೊಟ್ಟದ್ದು ನನ್ನ ಕಸಿನ್ಸ್. ನಮ್ಮ ತುಂಟಾಟಗಳಿಗೆ ಮಿತಿಯೇ ಇರಲಿಲ್ಲ. ಆ ನೆನಪುಗಳೆಲ್ಲ ಈಗ ಮನಸ್ಸಿನೊಳಗೆ ಹಚ್ಚ ಹಸಿರಾಗಿ ಜೋಪಾನವಾಗಿ ಸೇವಾಗಿದೆ. ಒಮ್ಮೆ ಗದ್ದೆಯಲ್ಲಿ ಆಡ್ತಿದ್ದಾಗ ರನ್ನಿಂಗ್ ರೇಸ್ ಮಾಡುವ ಅಂತ ಅಂದ್ಕೊಂಡು ಓಡೋಕೆ ಶುರು ಮಾಡಿದ್ವಿ. ನಾನೇ ಎಲ್ರಿಗಿಂತ ಮೊದಲಿದ್ದೆ. ಓಡಿ ಓಡಿ ಕೆಸರಿಗೆ ಬಿದ್ದುಬಿಟ್ಟಿದ್ದೆ. ಎಲ್ಲರೂ ದೂರದಲ್ಲಿ ನಿಂತು ಹೊಟ್ಟೆ ಹುಣ್ಣಾಗುವಷ್ಟು ನಗ್ತಿದ್ರು. ನನಗೆ ಸಿಟ್ಟು, ನಗು, ಅಳು ಒಟ್ಟೊಟ್ಟಿಗೆ ಬರ್ತಿತ್ತು. ಯಾಕಂದರೆ ನನ್ನ ಹೊಸ ಚಪ್ಪಲ್ ಕೆಸರಲ್ಲಿ ಕಳೆದೋಗಿತ್ತು. ಆಮೇಲೆ ಎಲ್ಲರೂ ಸೇರಿ ಹೇಗೋ ಹುಡುಕಾಡಿ ಸಿಕ್ಕಿದ ಮೇಲೆ ತೋಡಲ್ಲಿ ಹರಿಯೋ ನೀರಲ್ಲಿ ಕೆಸರು ತೊಳ್ಕೊಂಡು ಹೋದ್ವಿ. ಮನೆಗೆ ಹೋಗಿ ಮನೆಯವರ ಮುಂದೆಲ್ಲ ಹೇಳಿ ಮತ್ತದೇ ನಗು, ಬೈಗುಳ. ಈ ಬಾಲ್ಯದ ಘಟನೆ ಯಾವತ್ತೂ ಮನಸ್ಸಿಂದ ಮರೆಯಾಗಲ್ಲ. ಈಗಲೂ ಎಲ್ಲರೂ ಒಟ್ಟು ಸೇರಿದಾಗ ಈ ವಿಷಯ ತೆಗೆದು ಎಲ್ಲರೂ ಬಿದ್ದು ಬಿದ್ದು ನಗ್ತೇವೆ. ನನಗೆ ಅಜ್ಜಿ ಮನೆ ಅಂದರೆ ಯಾಕೆ ಇಷ್ಟ ಗೊತ್ತಾ? ನೋಡಿ, ಇದಕ್ಕೇನೆ ಎಲ್ಲಿ ನೋಡಿದರೂ ಗ್ರೀನರಿ. ಅಜ್ಜಿ ಮನೆ ಅಂದರೆ ಪ್ರೀತಿ, ಅಜ್ಜಿ ಅಂದರೆ ಪ್ರೀತಿ, ಈ ಹಸಿರು ಸಿರಿ ಅಂದರೆ ಪ್ರೀತಿ. ಅದಕ್ಕೆ ಚಿಕ್ಕದಿರುವಾಗ ಇಲ್ಲೇ ಇರ್ತೀನ ಅಂತ ಹತ್ತು ಕೂತಿರ್ತಿದ್ವಿ. ಆದರೆ ಇವಾಗ ಕೆಲಸದ ಮಧ್ಯೆ ಇಲ್ಲಿಗೆ ಬರೋಕ್ಕೆ ಟೈಮೇ ಸಿಗಲ್ಲ. ಇಲ್ಲಿ ಬಂದರೆ ಹೀಗೇನೆ ಮನಸ್ಸು ಈ ಥರ ರಿಲ್ಯಾಕ್ಸ್ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಆ ಕಡೆ ಹೋಗಬೇಕಂತ ಮನಸ್ಸಾಗುತ್ತೆ, ಆದರೆ ತುಂಬ ಹೊತ್ತಬೇಕು. ಮನೆಯಲ್ಲಿ ಕಾಯ್ತಿದ್ದಾರೆ, ನಾನು ಬಂದಿದ್ದು ಯಾರಿಗೂ ಗೊತ್ತಿಲ್ಲ ಇನ್ನು. ಸೊ ಆ ಕಡೆ ಹೋಗೋದು ಬೇಡ ಅಂತ ಅನಿಸುತ್ತೆ. ಅಲ್ಲಿ ಕಾಣಿಸ್ತಿದೆ ಅಲ್ಲ, ತೆಂಗಿನ ಮರ ಉಂಟು. ಆ ಕಡೆ ಒಂದು ಪ್ಲೇಸ್ ಉಂಟು, ಭೂತಗುಂಡಿ ಅಂತ. ನೋಡೋಕ್ಕೆ ತುಂಬಾ ಸಖತ್ತಾಗಿದೆ. ಆದರೆ ಅಲ್ಲಿ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ಗದ್ದೆಯ ಬದುವಲ್ಲಿ ಹೋಗಬೇಕು, ಕಾಲು ಜಾರಿದ್ರೆ ಕೆಸರಿಗೇನೆ. ಮತ್ತು ತುಂಬ ಚೆನ್ನಾಗಿದೆ, ಏನು ಹೇಳಬೇಕಂತ ವರ್ಡ್ಸೇ ಬರ್ತಿಲ್ಲ. ಇವಾಗ ನಿಮಗೊಂದು ಚಂದದ ತೋಟ ತೋರಿಸ್ತೆ. ಈ ಹಸಿರು ಸಿರಿಯ ಮಧ್ಯೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೋಡಿ, ಆವಾಗ ಬಂದಿದ್ದೇನೆ, ಇನ್ನೂ ಇಲ್ಲೇ ಸುತ್ತಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಕೆಳಗೆಲ್ಲ ತೋಟ. ಇನ್ನೂ ಆ ಕಡೆ ಹೋಗಲಿಕ್ಕೆ ಭಯ ಆಗುತ್ತೆ. ಯಾಕೆ ಹೇಳಿ, ಆ ಕಡೆಯಿಂದ ಇನ್ನೂ ಮನೆ ಎಲ್ಲ ಸ್ಟಾರ್ಟ್ ಆಗ್ತದೆ. ಅಲ್ಲೆಲ್ಲ ದೊಡ್ಡ ನಾಯಿ ಎಲ್ಲ ಇರ್ಬೋದು. ಅದಕ್ಕೆ ಆ ಕಡೆ ಹೋಗುವ ರಿಸ್ಕನ್ನು ತಗೊಳ್ಳೋದು ಬೇಡ. ನಾವು ಇಲ್ಲಿಂದಲೇ ಯೂ-ಟರ್ನ್ ಹೊಡೆಯುವ. ಈ ಗದ್ದೆ ಬದುವಲ್ಲಿ ನಡಿಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈ ಕಡೆ ಜಾರಿದರೆ ಕೆಸರಿಗೆ, ಈ ಕಡೆ ಜಾರಿದರೆ ಗುಂಡಿಗೆ. ಸ್ವಲ್ಪ ಗಾಳಿ ಕೂಡ ಜೋರಾಗಿ ಬೀಸ್ತಿದೆ. ನೋಡೋಣ ಈ ಬದು ನಮ್ಮನ್ನು ಎಲ್ಲಿ ತನಕ ಕೊಂಡೋಗುತ್ತೆ ಅಂತ. ಪೈರೆಲ್ಲ ಇನ್ನೂ ಬೆಳೆದಿಲ್ಲ, ರೀಸೆಂಟಾಗಿ ಹಾಕಿದ್ದಿರ್ಬೋದು. ಮುಂದೆ
ಸ್ವಲ್ಪ ರಿಸ್ಕ್ ತಗೊಂಡ್ರೆ ನಾನು ನಿಮಗೊಂದು ಅದ್ಭುತವನ್ನೇ ತೋರಿಸ್ಬೋದು ಅಂತ ಅನ್ನಿಸ್ತಿದೆ. ಒಂದು ನಿಮಿಷ ಇರಿ, ನನ್ನ ಜೊತೆ ಸ್ವಲ್ಪ ಹೊತ್ತು ಅಲ್ಲ, ಸ್ವಲ್ಪ ರಿಸ್ಕ್ ತಗೊಂಡ್ರು ಅದ್ಭುತವನ್ನು ನೋಡ್ಬೋದು ಅಂತ. ನೋಡಿ ಕಾಣಿಸ್ತಿದೆ ನೋಡಿ, ಆದರೆ ಸ್ವಲ್ಪ ಬಲ್ಲೆ ಎಲ್ಲ ಬಂದಿದೆ. ಇಲ್ಲಿ ತನಕ ಸ್ವರ್ಣ ನದಿ ಇದೆ. ಇಲ್ಲೆಲ್ಲ ಫುಲ್ ನೀರಿದೆ. ಇದ್ರ ಆ ಕಡೆ ಕಾಣಿಸ್ತಿಲ್ಲ, ಅದು ಎಲ್ಲ ಕತ್ತಲೆ ಇದೆ. ಆ ಮರದ ಎಲೆ ಎಲ್ಲ ಕಾಣಿಸ್ತಿ ಸ್ಟಾರ್ಟ್ ಆಗಿದೆ ಅಲ್ಲ, ಅಲ್ಲೆಲ್ಲ ತುಂಬಾ ನೀರಿದೆ. ಆ ಕಡೆ ನೋಡಿ, ಅದೆಲ್ಲ ನದಿಯೇ, ಅದು ತುಂಬಿ ಹರಿತಿದೆ ಸ್ವರ್ಣ ನದಿ. ನನಗೆ ತುಂಬ ಚೆನ್ನಾಗಿರೋ ವ್ಯೂ ಕಾಣಿಸ್ತಿದೆ, ಯಾಕಂದರೆ ಕ್ಯಾಮ್ರಾ ಕಣ್ಣಿಗೆ ಅಷ್ಟು ಕಾಣಲಿಕ್ಕಿಲ್ಲ. ಫ್ರೆಂಡ್ಸ್, ಇಷ್ಟು ಚೆನ್ನಾಗಿರುವ ಪ್ರಕೃತಿಯನ್ನು ಕೂಡ ಎಂಜಾಯ್ ಮಾಡಲಿಕ್ಕೆ ಬಿಡ್ತಿಲ್ಲ ಫ್ರೆಂಡ್ಸ್. ಮನೆಯಿಂದ ಪದೇ ಕಾಲ್ ಬರ್ತಿದೆ. ಅವರಿಗೇನು ಗೊತ್ತು ಈ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತ. ಪರವಾಗಿಲ್ಲ, ಹೋಗಲೇಬೇಕು, ಏನು ಮಾಡೋದು. ಆದರೂ ಇದನ್ನೆಲ್ಲ ಬಿಟ್ಟು ಹೋಗಲಿಕ್ಕೆ ಮನಸ್ಸೇ ಬರಲ್ಲ ರೀ, ಅಷ್ಟು ಚೆನ್ನಾಗಿದೆ. ಈ ಗಡ್ಡೆಯ ಮಣ್ಣಿನ ಪರಿಮಳ ಉಂಟಲ್ಲ, ಅದರಲ್ಲೇ ಬಿದ್ದು ಹೊರಳಾಡುವಂತ ಆಗ್ತದೆ, ಅಷ್ಟು ಚೆನ್ನಾಗಿದೆ. ಒಂದು ಕಡೆ ಜಿಟಿ ಮಳೆ, ಮತ್ತೊಂದು ಕಡೆಯಿಂದ ಬೀಸೋ ಗಾಳಿ, ಅದರ ಜೊತೆ ಈ ಮಣ್ಣಿನ ಪರಿಮಳ, ಆಹಾ ಸ್ವರ್ಗ ಕಣ್ರಿ. ನೋಡಿ, ಇವರೇ ನನ್ನ ಅಜ್ಜಿ, ನನ್ನ ಪ್ರೀತಿಯ ಅಜ್ಜಿ ಅಂದ್ರೇನೆ ಮಾಯಾವಿ. ಆಕೆಯ ಪ್ರೀತಿಯೇ ಮಾಯಾಲೋಕ. ನೋಡಿ, ಈಗ ನಾವು ಮನೆಗೆ ವಾಪಸ್ ಹೊರಟಿವೆ ಅಂತ ಹೇಗೆ ಬೇಜಾರಾಗಿ ಅಳ್ತಾ ಇದ್ದಾರೆ. ಅವತ್ತು ನಮ್ಮ ಕಣ್ಣೀರೊರೆಸಿದ ಅವರ ಕಣ್ಣಲ್ಲಿ ಇವತ್ತು ಕಣ್ಣೀರು. ಇದೇ ರೀ ಅಜ್ಜಿ ಅಂದರೆ.